ಒಂದು ನದಿ ಮೂಲವನ್ನು ಕೆದಕುದು ಹೇಳಿದ್ರೆ ಒಬ್ಬ ಮನುಷ್ಯನ ಮೆದುಳನ್ನು ತಿವಿದಾಗೆ ಅದು. ಹೌದು, ಮನುಷ್ಯನ ಮೆದುಳನ್ನು ತೆಗೆದಾಗ ನದಿ ಮೂಲ ಅಂದ್ರೆ ಅಷ್ಟು ಸೂಕ್ಷ್ಮ ಪ್ರದೇಶ ಅದು. ಹೌದು. ಇವರು ಎತ್ತಿನ ಹೊಳೆ, ಕೇರಿ ಹೊಳೆ, ಹೊಂಗದ ಹೊಳೆ, ಕಾಡುಮನೆ ಹೊಳೆ ಇದ್ರ ಎಲ್ಲಾ ಪ್ರದೇಶಗಳಲ್ಲಿ ನಾವು 15 ವರ್ಷ ಹಿಂದೆ ಹೋದಾಗ ಇಡೀ ಬೆಟ್ಟ ಗುಡ್ಡಗಳು ಹಸಿರು ಹಸಿರು ಕಾಣ್ತಿತ್ತು. ಹಚ್ಚ ಹಸಿರಿನ ಪರಿಸರದ. ಈಗ ಬಿಲ್ಡಿಂಗ್, ಡ್ಯಾಮು, ಪೈಪ್ಲೈನ್, ಬೆಟ್ಟವನ್ನು ಕೊರೆದು ಮಣ್ಣನ್ನು ರಾಶಿ ಹಾಕಿದ್ದು ಇಷ್ಟು ಕಾಣ್ತಾ ಉಂಟು. ಇಷ್ಟೇ ಸಾಕು ಇವರ ಯೋಜನೆ ವಿಫಲ ಅಂತ ಹೇಳುವುದಕ್ಕೆ. ಯಾವ ನೀರು ಇಂಗಿಸ್ಬೇಕ ಅಲ್ಲಿ ಆ ಹುಲ್ಲುಗಾವಲು ಪ್ರದೇಶವೇ ಇಲ್ಲ, ಕಾಡೇ ಇಲ್ಲ ಅಂತ ಹೇಳಿದ್ರೆ ಇವರು ಆರಂಭದಿಂದೇ ಇವರ DPR ನಲ್ಲೇ ತಪ್ಪು ಅಂಶಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ಒಂದು ಈಗ ನೇತ್ರಾವತಿ ನದಿ ತಿರುವು ಯೋಜನೆಗೆ ಏನೋ ಇದಾಗಿತ್ತು, ಅದ್ರ ನಂತರ ಇವರೊಂದು ಸರ್ವೆ, ಒಂದು ಸಮೀಕ್ಷೆ, ಒಂದು ಅಧ್ಯಯನ ಯಾವುದೂ ಮಾಡದೆ ಅದರ ಜೊತೆಗೆ ನೋಡಿ, ನಾವೆಲ್ಲ ಬಿಡಿ ಪರಿಸರ ಹೋರಾಟಗಾರ ಬೇಡ, TV ರಾಮಚಂದ್ರ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಇರುವುದೇ 9 TMC ನೀರು ಅಷ್ಟೇ. ಅದು ಯಾವಾಗ 2014ರಲ್ಲಿ. ಅದರ ನಂತರ ಈಗ 12 ವರ್ಷ ಕಳೀತು, ಕಾಮಗಾರಿಯಿಂದ ಇನ್ನೂ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗಿದೆ. ಟೋಟಲ್ ಇರುವುದೇ 9 TMC. ಅದು ಡೈವರ್ಟ್ ಮಾಡ್ಲಿಕ್ಕೆ 1 TMC ಆಗ್ಲೇ ಯೋಜನೆ ಬಿಡಬೇಕಿತ್ತು. ಇದು ಹೇಳಿದ್ರೆ ಇದು O2, No2, C2. ಇದ್ರಲ್ಲಿ ಯಾರು ಅಪರಾಧಿಗಳು ಅಂತ ಪ್ರಶ್ನೆ ಬಂದ್ರೆ ರಾಜ್ಯ ಸರ್ಕಾರದ 3 ಪಕ್ಷಗಳು ತೀವ್ರವಾದ ಅಪರಾಧಿಗಳು. ಈಗ ಒಂದು ಪಕ್ಷ ಅದಕ್ಕೆ ಇದ್ರೆ ಇನ್ನೊಂದು ಪಕ್ಷ ಚಾಟಿ ಬಯಸಿತು. 3 ಪಕ್ಷಗಳು ಇದರಲ್ಲಿ ಅಪರಾಧಿಗಳಿದ್ರೆ 3 ಪಕ್ಷಗಳು ಇದಕ್ಕೆಲ್ಲ ಇವರಿಗೆ ಹಣದ ಶೇರ್ ಉಂಟು. ಅದನ್ನೆಲ್ಲರೂ 3 ಅಪರಾಧಿಗಳು ನಮ್ಮ ವ್ಯವಸ್ಥೆ. ಸರ್, ಮಾತು ಮುಂದುವರಿಸ್ತೇವೆ. ನಮ್ಮೊಂದಿಗೆ ಪರಿಸರ ಹೋರಾಟಗಾರರು ಆಗಿರುವಂತಹ ಶ್ರೀಯುತ ಶಶಿಧರ್ ಶೆಟ್ಟಿ, ಪರಿಸರ ಪ್ರಿಯರು, ಅವರು ನಮ್ಮೊಂದಿಗೆ ಕರೆಯಲ್ಲಿದ್ದಾರೆ. ಅವರ ಜೊತೆ ನಾವು ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಪ್ರಕೃತಿ ಎನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಅನ್ನುವಂಥದ್ದು. ಹಾಗಾಗಿ ಪ್ರಕೃತಿಗೆ ಪೂರಕವಾಗಿ ತಾವು ಮಾಡುವಂಥ ಹೋರಾಟಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆ, ಎಷ್ಟು ರೀತಿಯಲ್ಲಿ ಸಿಕ್ಕಿದೆ ಒಂದು, ಮತ್ತೆ ನೀವು ಮುಂದೆ ಯಾವ ರೀತಿಯ ಹೋರಾಟವನ್ನು ನಿರೀಕ್ಷಿಸ್ತೀರಿ ಎನ್ನುವಂಥದ್ದು, ಜನರ ಬೆಂಬಲ ಯಾವ ರೀತಿಯಲ್ಲಿ ಬೇಕು ಎನ್ನುವಂಥದ್ದು ಮಾತಾಡಿ ಸರ್. ನಮ್ಮ ಹೋರಾಟ ಅಂತೇಳಿ ನಾವು ಹೇಳ್ತಾ ಇಲ್ಲ ಇದನ್ನ. ನಾವು ಜಸ್ಟ್ ನಮ್ಮ ಆತ್ಮತೃಪ್ತಿಗೆ, ದಿನೇಶ್ ಆಗ್ಲಿ ನಾವಾಗ್ಲಿ ನಮ್ಮ ಆತ್ಮತೃಪ್ತಿಗೆ ನಾವು ಅದನ್ನ ಮಾಡಿದ್ದೇವೆ. ಮತ್ತೆ ಕೆಲವರು ಎಲ್ಲ ಜನರಿಗೂ ನೋಡಿ, ಈಗ ದಿನೇಶ್ ಹೊಳ್ರು ಚಾರಣಕ್ಕೆ ಹೋಗ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾನು ಒಂದಿಷ್ಟು ಕಾಡಿನ ಮಧ್ಯೆ ಹುಟ್ಟಿ ಬೆಳೆದವ, ನಮ್ಗೊಂದಿಷ್ಟು ಕಾಡಿನ ಸಮಸ್ಯೆಗಳು ಆಗುವಗಳು ನಮ್ಗೊಂದಿಷ್ಟು ನಾಲೆಜ್ ಬಂದಿದೆ. ಆದ್ರಿಂದ ಅದನ್ನ ನಾನು ಮತ್ತೆ ಹೊಳ್ರು ಸೇರಿ ಹಂಚಿಕೊಂಡಿದ್ದೇವೆ. ಈ ಎತ್ತಿನ ಹೊಳೆ ಯೋಜನೆ ಇರ್ಬೋದು, ಅಥವಾ ಇಲ್ಲಿ ಮೇಲೆ ಇನ್ನೊಂದು ನಮ್ಮ ಸಾಗರದಲ್ಲಿ ಈಗ ಮಾಡ್ತಕ್ಕಂಥ ಜಲವಿದ್ಯುತ್ ಯೋಜನೆಗಳಿರ್ಬಹುದು, ಅಥವಾ ಈ ಬೇರೆ ಬೇರೆ ಯೋಜನೆಗಳಿರ್ಬಹುದು. ಇವುಗಳಿಂದ ಬರೇ ಒಂದು ಉಪಯೋಗ ಆಗೋದಕ್ಕಿಂತ ಹೆಚ್ಚಾಗಿ ಪರಿಸರಕ್ಕೆ ನಾಶ ಆಗೋದಕ್ಕಿಂತ ಹೆಚ್ಚು ಈ ಯೋಜನೆಗಳ ಹಿಂದೆ ಅದರ ಬಜೆಟ್ ಇರ್ತದಲ್ಲ, ಆ ಬಜೆಟಿನ ಮೇಲೆ ಒಂದಿಷ್ಟು ಜನರ ಕಣ್ಣಿರ್ತದೆ. ಬಂಡವಾಳಶಾಹಿಗಳದ್ದು, ಗುತ್ತಿಗೆದಾರರದ್ದು, ಮತ್ತೆ ರಾಜಕಾರಣಿಗಳು. ಆಯ್ತಾ? ಈಗ ಈ ಎತ್ತಿನ ಹೊಳೆ ಎನ್ನುವಂಥದ್ದು ಎಷ್ಟು ನೀರಿದೆ ಏನು, ಆ ದಿವಸ ನಾವು ಒಂದು ಎತ್ತಿನ ಹೊಳೆಗೆ ಉತ್ತರ ಕೊಡಿ ಅಂತೇಳಿ ಹೇಳಿದೆ. ನಮ್ಮ ದಿನೇಶ್ ಹೊಳ್ರು ಅಭಿಯಾನವನ್ನು ನಾವೆಲ್ಲ ಸೇರಿ ಮಾಡಿದ್ದೇವೆ. ಅದನ್ನು ನಾವು ಇಲ್ಲಿ ವೆಲೆನ್ಸಿಯಾದಲ್ಲಿ ಒಂದು ಸಭಾಂಗಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಸಕರಿಗೆ ಅಲ್ಲಿ ಒಂದು ಚಾಯರ್ ಇಟ್ಟು ಅವ್ರ ಹೆಸರಿಟ್ಟು ನಾವೊಂದು ಅವರಿಗೆ ಆ ದಿವಸ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲೂ ಕೂಡ ಆವಾಗ ವಿಶ್ವೇಶ್ವರಯ್ಯ ಇದು ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಇತ್ತು, ವಿಶ್ವೇಶ್ವರಯ್ಯ ನೀರಾವರಿ ನಿಗಮ ಲಿಮಿಟೆಡ್ ಅಂತ ಅದನ್ನು ಹೆಸರು ಮಾಡಿ ಚೇಂಜ್ ಮಾಡಿದ್ದು ಮೊನ್ನೆ. ಅಂದ್ರೆ ವೈನ್ ಹಳತ್ತು, ಬಾಟ್ನಿ ಮಾತ್ರ ಚೇಂಜ್ ಮಾಡಿದಾರೆ ಅಷ್ಟೇ. ಯಾಕಂದ್ರೆ ಇವರು ಕರ್ನಾಟಕ ರಾಜ್ಯದಲ್ಲಿ ಈ ತನಕ 2.25 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಏನು 220 ಚಿಲ್ಲರೆ ಯೋಜನೆ ಮಾಡಿದ್ದಾರೆ. ಅದ್ರೊಳಗೆ ಸಕ್ಸಸ್ ಆಗಿರುವಂತದ್ದು ಒಂದೇ ಒಂದು ಯೋಜನೆ ಕೂಡ ಇಲ್ಲ. ಅಪ್ಪರ್ ಭದ್ರಾ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಫೇಲಿಯರ್. ವಾರಾಯಿ ಕೂಡ ಫೇಲಿಯರೇ. ವಾರಾಯಿ ಯೋಜನೆ ಮಾಡಿರುವಂತದ್ದು ಯಾವಾಗ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ನೀರು, ಕಬ್ಬು ಬೆಳೆಗಾರರಿಗೆ ನೀರು ಕೊಡ್ಲಿಕ್ಕೆ 30 ವರ್ಷದ ಹಿಂದೆ ಅದು ಮಾಡಿರುವಂತದ್ದು ಬರೀ 900 ಕೋಟಿ ರೂಪಾಯಿ ಒಳಗೆ, 990 ಕೋಟಿ ರೂಪಾಯಿ ಎಷ್ಟು ಸ್ಟಾರ್ಟ್ ಮಾಡಿರುವಂತದ್ದು ಅದು. ಹಾಗಾದ್ರೆ ಈಗ ಈ ಎತ್ತಿನ ಹೊಳೆ ಯೋಜನೆ ಬಗ್ಗೆ ಏನ್ ಹೇಳ್ತೀರಿ ಸರ್ ತಾವು? ಇಷ್ಟು ಮಾಡಿರುವಂತ ಇಷ್ಟು ಸಾವಿರ ಕೋಟಿಗಳ ವೆಚ್ಚ ಇರಬಹುದು, ಕೆಲಸ ಆದದ್ದು ಎಷ್ಟು ಪರ್ಸೆಂಟೇಜ್? ಈಗ ಆ ದಿವಸ ನಾವು ಎತ್ತಿನ ಹೊಳೆಗೆ ಉತ್ತರ ಕೊಡಿ ಅಂತೇಳಿ ಹೇಳಿ ಅಂದ್ರೆ ಒಂದೇ ಒಂದು ಪ್ರಶ್ನೆ ಕೇಳಿದ್ದೇವೆ ನಾವು. ಈ ಯೋಜನೆ ನಾವೊಂದು ಕ್ವಶನ್ ಕೇಳಿದೆ, ಈ ಯೋಜನೆಯಿಂದ 24 TMC ಬಿಡಿ, ಕನಿಷ್ಠ ಒಂದು 10 TMC ನೀರಾದ್ರೂ ಸಿಗ್ತದ ಅಂತ. ಹೌದು ಹೇಳಿದ್ರು. ಹಾಗಾದ್ರೆ ಇಷ್ಟು TMC ನೀರನ್ನು ನಮ್ಗೆ ಸಿಗ್ತದೆ ಅಂತ ನಮ್ಗೆ ನೀವು 1,000 ರೂಪಾಯಿ ಸ್ಟ್ಯಾಂಪ್ ಪೇಪರ್ ಬರ್ದು ಕೊಡ್ಬೇಕು. ಒಂದು ವೇಳೆ ಅದ್ರಲ್ಲಿ 4 TMC ಕೂಡ ನೀರು ಸಿಗ್ಲಿಲ್ಲ ಹೇಳಿದ್ರೆ ಈ ಯೋಜನೆಗೆ ಖರ್ಚು ಮಾಡಿದ ಹಣವನ್ನು ಬಡ್ಡಿ ಸಮೇತ ಈ ಯೋಜನೆಗೆ ರೂಪುರೇಖೆ DPR ಮಾಡಿ ಕೊಟ್ಟವರು, ಇದಕ್ಕೆ ಅನುಮೋದನೆ ಕೊಟ್ಟವರು ಮತ್ತೆ ಈ ರಾಜಕಾರಣಿಗಳು, ನೀವೆಲ್ಲ ಸೇರಿ ನಿಮ್ಮ ಕುಟುಂಬದ ಆಸ್ತಿ ಮಾರಾಟ ಮಾಡಿ ಸರ್ಕಾರಿ ಖಜಾನೆ ತುಂಬಬೇಕು. ತುಂಬ್ತೀರ ಕೇಳಿದಾಗ ಒಬ್ಬರೇ ಒಬ್ರು ಉತ್ತರ ಕೊಡ್ಲಿಲ್ಲ ಅದಕ್ಕೆ. ಆವಾಗ್ಲೇ ನಾವು ಎಣಿಸ್ಕೊಂಡಿದ್ದೇವೆ ಇದು ಸರ್ಕಾರದ ಖಜಾನೆ
ಅಂದ್ರೆ ಈ ಸರ್ಕಾರ ನಡೆಸ್ತಕ್ಕಂತ ರಾಜಕೀಯ ಪಕ್ಷಗಳ ತಿಜೋರಿ ತುಂಬಲಿಕ್ಕೆ ಮಾಡ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿ. ಮತ್ತೆ ಇದಕ್ಕೆ ಹೋರಾಟವನ್ನ ನಾನಾಗ್ಲಿ ದಿನೇಶ್ ಆಗ್ಲಿ ಯಾರೋ ಒಂದು ಬೆಳ್ಳಣಿಕೆ ಜನ ಮಾಡ್ಬೇಕಂತೇಳಿ ಇಲ್ಲ. ಇದಕ್ಕೆ ಇದಕ್ಕೆ ಉತ್ತರವನ್ನ ಪ್ರಕೃತಿಯ ಕೊಡ್ತಾ ಇದೆ ಈಗಲೇ. ಈಗ ನೋಡಿ, ಮಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಲ್ಲೇ ಈಗ 40% ಮಳೆ ಕಮ್ಮಿ ಆಗಿದೆ. ಮಳೆಗಾಲದಲ್ಲಿ ಸೆಕೆ ಜಾಸ್ತಿ ಆಗಿದೆ. ಈಗ ಜೂನ್ ಜುಲೈ ತಿಂಗಳ ಬಂತು, ಇನ್ನು ಮಳೆ ಇಲ್ಲ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಇನ್ನು ಈಗಾಗಲೇ ಒಂದು 1919-20 ಇಸ್ವಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಜಿಲ್ಲಾಡಳಿತವೇ ಘೋಷಣೆ ಮಾಡಿದೆ. ಇದೊಂಥರ ಹಾಸ್ಯಾಸ್ಪದ. ಅಂದ್ರೆ ಒಂದು ಬರಪೀಡಿತ ಜಿಲ್ಲೆಯಿಂದ ಇನ್ನೊಂದು ಬರಪೀಡಿತ ಜಿಲ್ಲೆಗೆ ನೀರನ್ನು ತಕೊಂಡು ಹೋಗುವಂತೆ ಇವರು. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುದಿಲ್ಲ, ಇದೊಂಥರ ಕೊಪ್ಪಳ, ರಾಯಚೂರು ತರ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಕರಾವಳಿ ಜಿಲ್ಲೆಗಳು ಒಣಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ನಮ್ಗೆ ಎಲ್ಲಿಂದ ಸರ್ ನೀರು ಬರೋದು? ನಮ್ಗೆ ನೀರು ಅವಾಗ ನಮ್ಗೆ ಕಣ್ಣಿಂದ ಬರ್ತದೆ ಅವಾಗ. ನಿಜವಾಗ್ಲು ಹೌದು, ಸತ್ಯ ಸತ್ಯ. ಅವಾಗ ಕಣ್ಣಿಂದ ನೀರು ಬರ್ತದೆ. ನಮ್ಮ ಜನಗಳು ಆವಾಗ ದುಃಖ ಮಾಡಿದ್ರೆ ನೋಡಿ, ನಾವು ಅಂತ ಹೋರಾಟವನ್ನು ನಾವು ದಿನೇಶ್ ಮಾಡುವಾಗ ನಮ್ಮ ಹೋರಾಟವನ್ನ ರಾಜಕೀಯ ಪಕ್ಷದವರು ಸಪ್ತಕ್ಷೇತ್ರ, ತೀರ್ಥಕ್ಷೇತ್ರ ಯಾತ್ರೆ, ರಥಯಾತ್ರೆ ಅಂತೇಳಿ ಹೋರಾಟವನ್ನು ಹೈಜಾಕ್ ಮಾಡಿದ್ರು, ಹೋರಾಟವನ್ನು ಸ್ಮ್ಯಾಶ್ ಮಾಡಿದ್ರು. ಆವಾಗಿನ ಸಂಸದರಾದಂತ ಅನಿಲ್ ಕುಮಾರ್ ಕಟೀಲ್ ಅವರೇ ಹೋರಾಟವನ್ನು ಮಾಡ್ತೇನೆ, ಸಪ್ತಕ್ಷೇತ್ರ ತೀರ್ಥ ಮಾಡ್ತೇನೆ ಅಂತೇಳಿ ಹೇಳಿ ಹೋರಾಟ ಪಾದಯಾತ್ರೆ ಮಾಡಿದವರು. ಇವರು MP ಆದ ಒಂದು 2 ತಿಂಗಳಾಗಿಲ್ಲ, ಎತ್ತಿನಹೊಳೆ ಯೋಜನೆಗೆ ನಮ್ಮ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವರು 1,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇದು ನಮ್ಗೆ ಹೆಮ್ಮೆ, ಈ ಯೋಜನೆ ಕೂಡಲೇ ಮುಗಿಸ್ತೇವೆ ಅಂತ ಇವರು ಪ್ಲೇಟ್ ಚೇಂಜ್ ಮಾಡಿದವರು. ಇದಕ್ಕೆ ನಾವು ಬೇರೆಯವ್ರನ್ನ ದೂರುದು ಬೇಡ. ಎಲ್ಲ ಅಷ್ಟೇ, ಅಧಿಕಾರ ಸಿಕ್ಕಿದ ತಕ್ಷಣ, ಆ ಬೆಂಚಿ ಹೋಗಿ ತಿಕ್ಕಿಸಿದ ತಕ್ಷಣ ಇವರು ಕಣ್ಣೆದುರುಗಡೆ ಜಿಲ್ಲೆಯೂ ಕಾಣುವುದಿಲ್ಲ, ನದಿಯೂ ಕಾಣುವುದಿಲ್ಲ, ಎಲ್ಲರಿಗೆ ಕಾಣುವಂತದ್ದು ಆ ಯೋಜನೆಯ ಹಿಂದಿರುವಂತ ಸೂಟ್ ಕೇಸ್ ನಲ್ಲಿರುವಂತ ಹಣ ಬಿಟ್ರೆ ಯಾರಿಗೂ ಈ ಜಿಲ್ಲೆಯ ನಾಯಕರು ಇಷ್ಟು ಬೇಡ. ನಮ್ಮ ಅಟ್ ಪ್ರೆಸೆಂಟ್ ಜಿಲ್ಲೆಯಲ್ಲಿ 8 ಜನ MLAಗಳು ಶಾಸಕರಿಗೆ ಆಯ್ಕೆಯಾಗಿ ಹೋಗಿದ್ದಾರೆ. ಇದು ಎಲ್ಲರಿಗೆ ಗೊತ್ತುಂಟು, 8 ಜನ ಶಾಸಕರಿಗೆ ಗೊತ್ತುಂಟು. ಈಗ ಮೊನ್ನೆ ಜೂನ್ 26 ಉಪ್ಪಿನಂಗಡಿಯ ಕುಮಾರಧಾರ ಮತ್ತೆ ನೇತ್ರಾವತಿ ಸಂಗಮ ಆಗುವಂತ ಜಾಗದೊಳಗೆ ತೊರೆಯಲ್ಲಿ ಹೋದಷ್ಟು ನೀರಿಲ್ಲ. ಎಷ್ಟು ಜನರಿಗೆ ಗೊತ್ತುಂಟು? ಇವರಾಗದ ವಿಧಾನಸಭೆಯಲ್ಲಿ ಪ್ರಶ್ನೆ ಕೇಳ್ಬೋದಲ್ಲ? ಇವರಾಗಿ ಪ್ರಶ್ನೆ ಕೇಳುವುದಲ್ಲಿ ನಮ್ಗೆ ಕೋಳಿ ಪಡೆಗೆ ಅನುಮತಿ ಕೊಡಿ, ನಮ್ಗೆ ಅಲ್ಲಿ ಮತ್ತೊಂದು ಯಾವ್ದಾದ್ರು ಕ್ರಿಕೆಟ್ ಮ್ಯಾಚ್ಗೆ ಸೌಂಡ್ ಹಾಕೊಳ್ಳಿಕ್ಕೆ ಅನುಮತಿ ಕೊಡಿ. ಇಂಥದೇ ಇವರು ಧಾರ್ಮಿಕ ಪ್ರಚೋದನೆ ಇಲ್ಲ, ಜನರಿಗೆ ಚಿಲ್ಲರೆ ರಾಜಕಾರಣ ಮಾಡ್ಲಿಕ್ಕೆ ಇವರು ಪ್ರಶ್ನೆ ಕೇಳ್ತಾರೆ. ಬಿಟ್ರೆ ಜಿಲ್ಲೆಯ ಜನರಿಗೆ ಬೇಕಾದಂತ ಒಂದು ವಿಜಯ ಮಲ್ಯರಂತ, ಯಾರು ನಮ್ಮ ಉಳ್ಳಾಲ ಶ್ರೀನಿವಾಸ್ ಮಲ್ಯರಂತ ಒಬ್ಬ ದೂರದರ್ಶಿ ನಾಯಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹುಟ್ಟಲಿಲ್ಲ ಅಂತ ಒಂದೇ ನಮ್ಗೆ ಬೇಜಾರಾಗುದು. ತುಂಬಾ ಧನ್ಯವಾದಗಳು ಶಶಿಧರ್ ಸರ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಮಾತಾಡಿ ಒಂದಿಷ್ಟು ವಿಷಯಗಳನ್ನ ತಾವು ಹಂಚಿದ್ದೀರಿ ನಮ್ಮೊಂದಿಗೆ. ತುಂಬಾ ಧನ್ಯವಾದ ಸರ್. ಈಗ ದಿನೇಶ್ ಸರ್, ವೀಕ್ಷಕರೊಬ್ರು ಹೇಳಿದ್ರು, ಇದಕ್ಕೆ ನಾವು ಕಾನೂನು ರೀತಿಯಲ್ಲಿ ಏನಾದರೂ ಯಾವ ರೀತಿಯಲ್ಲಿ ಕಾನೂನು ಹೋರಾಟ ಗ್ರೀನ್ ಟ್ರಿಬ್ಯುನಲ್, ದೆಹಲಿಯಲ್ಲಿ ಗ್ರೀನ್ ಟ್ರಿಬ್ಯುನಲ್ ಇದರದ್ದು ಫೈಲ್ ಇದು ಮಾಡಿ ಕೇಸ್ ಎಲ್ಲ ಅಲ್ಲಿದೆ. ಅಲ್ಲಿ ಏನಾಗಿದೆ ಅಂದ್ರೆ ಇಷ್ಟು ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡುವಾಗ ಇದು ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಯೋಜನೆ, ಇದಕ್ಕೆಲ್ಲವೂ ಎಕ್ಸಂಪ್ಷನ್ ಇದೆ, ಯಾರು ಇದಕ್ಕೆ ಅಡ್ಡಿಪಡಿಸಬಾರದು ಅಂತೇಳಿ. ಈಗ ನಾವು ಹೇಳೋದು, ಇವ್ರು ಹೇಳುವ ಡ್ರಿಂಕಿಂಗ್ ವಾಟರ್ಗೆ ಇವರೊಂದು ಸೈಂಟಿಫಿಕ್ ರಿಪೋರ್ಟ್ ಕೊಡ್ಬೇಕಲ್ಲ. ಹೌದು, 24 ಟೀಮ್ಸ್ ಬರೀ ಬಾಯಲ್ಲಿ ಹೇಳೋದಲ್ಲ, ದಾಖಲೆ ಬೇಕಲ್ಲ. ಅಲ್ಲಿ ಎಷ್ಟು ಮಳೆಯ ಪ್ರಮಾಣ, ಅಲ್ಲಿಯ ಕೃಷಿಗೆ ಎಷ್ಟು ನೀರು ಸಿಗ್ತಾ ಇದೆ, ಎಷ್ಟು ಕೊರತೆ ಆಗ್ತಾ ಇದೆ, ಎಲ್ಲಿ ಸಕಲೇಶ್ಪುರದಲ್ಲಿ, ಮಲೆನಾಡಲ್ಲಿ. ಈಗ ಇದನ್ನ ಡೈವರ್ಟ್ ಮಾಡ್ಲಿಕ್ಕೆ ಎಷ್ಟು ನೀರು ಬೇಕಾಗಬಹುದು. ಇವರು 2001ರಲ್ಲಿ ಪರಮೇಶ್ವರನ ವರದಿಯನ್ನೇ ಒಂದು ಅಂಶವನ್ನು ತೆಗೆದು ಮಾಡಿದ ಹೇಳಿದ್ರೆ 2001-2025 ವರ್ಷದಲ್ಲಿ ಮಳೆಯ ವ್ಯತ್ಯಾಸ, ಭೂಕುಸಿತಗಳು, ದುರಂತಗಳು, ಮಳೆಯ ಏರುಪ್ರೇಮ, ನದಿಯ ನೀರಿನ ಹೊರತೆ ಪ್ರದೇಶ, ಹರಿವಿನ ಪ್ರದೇಶ ಎಲ್ಲ ಹೆಚ್ಚು ಕಡಿಮೆ ಆಗ್ತದೆ. ಇವತ್ತಿಗೂ ಅವರ ಸೈಂಟಿಫಿಕ್ ಆದ ರಿಪೋರ್ಟ್ ಇಲ್ಲ. ಇವರು DPRA ಆರಂಭದಿಂದ ಸುಳ್ಳು ಅಂತಗಳನ್ನು ಕೊಡ್ತಾ ಬಂದಿದ್ದಾರೆ. ಜನತೆಗೆ ಸ್ಪಷ್ಟವಾದ ಮಾಹಿತಿ ಕೊಡದೆ ಎಲ್ಲವನ್ನು ಬಚ್ಚಿಟ್ಟುಕೊಂಡು ನೀರು ಉಂಟು ಅಂತೇಳಿ ಕೋರ್ಟಿಗೂ ಸುಳ್ಳು ವರದಿಗಳನ್ನು ಕೊಟ್ಟುಕೊಂಡು ಇವತ್ತು ಬಲಾತ್ಕಾರದ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈಗ ಯಾವಾಗ ಬಯಲುಸೀಮೆಯವರು ಅದರ ಫಲಾನುಭವಿಗಳ ಯೋಜನೆಯನ್ನು ತಡೆದ್ರು, ಯಾವಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ TV ರಾಮಚಂದ್ರ ಅವರು ಇದರಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರು, ಆಗ್ಲೇ ಇವರಿಗೆ 24,000 ಕೋಟಿ ಆಗಿ ಹೆಚ್ಚಿಂದ 2-3 ಕೋಟಿ ಖರ್ಚಾಗಿರ್ಬೋದು. ಯೋಜನೆ ಕೈ ಬಿಡಬಹುದಿತ್ತು. ಈಗ ಇವರ ಕಾಮಗಾರಿ ಅವರಿಗೆ ಉಲ್ಟಾಗ್ತಾ ಉಂಟು, ಸಮಸ್ಯೆಗಳಾಗ್ತಾ ಉಂಟು. ಇನ್ನು ಕೂಡ ಸರ್ ಯೋಜನೆ ಕೈ ಬಿಡ್ತಾ ಇಲ್ಲ, ಯೋಜನೆ ಮುಂದುವರಿಸ್ತಾ ಇದ್ದಾರೆ. ಯೋಜನೆ ಎಷ್ಟೋ ಸಾವಿರ ಕೋಟಿ ರೂಪಾಯಿಗಳು ಖರ್ಚಾಗುವಂತದ್ದು ಖಂಡಿತ ಉಂಟು. ನೋಡಿ, ಇದು O2, C2, ನೋಟು ಈ 3 ವಿಚಾರಗಳಲ್ಲಿ ಯೋಜನೆ ಇರಬೇಕು. ಯಾಕಂದ್ರೆ ಬಯಲುಸೀಮೆಯವರಿಗೆ ಈ ಯೋಜನೆ ಹೆಸರು ಹೇಳಿ ಓಟ್ ತಗೊಳ್ತಾರೆ, ಆಮೇಲೆ ಬೇಕಾದಷ್ಟವರಿಗೆ ಹಣ ಆಗ್ತದೆ, ಆಮೇಲೆ ಅವರಿಗೊಂದು MLA ಸೀಟ್ ಸಿಗ್ತದೆ. ಈ ಯೋಜನೆ ಬಿಟ್ಟು ಈಗ ಇದಂತಲ್ಲ, ಈಗ ಶಿರಾಡಿಘಾಟಲ್ಲಿ ಆಗ್ಲೇ ರೈಲ್ವೆ ಟ್ರ್ಯಾಕ್ ಆಗಿದೆ, ಇನ್ನಾಗಿದೆ, ಅದಾಗಿದೆ, ಅಲ್ಲಿ ಹೈಡಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಸಾಕಷ್ಟು ದುರಂತಗಳಾಗಿದೆ. ಇದು ಒಂದಂತಲ್ಲ. ಈಗ ನೋಡಿ, ಶರಾವತಿಗಲ್ಲಿ ಪಂಪ್ ಸ್ಟೋರೇಜ್ ಮಾಡ್ತಾ ಇದ್ದಾರೆ, ಅಗನಾಶಿನಿಯನ್ನು ಬೆಂಗಳೂರಿಗೆ ಡೈವರ್ಟ್ ಮಾಡೋದು ತಗೊಳ್ತಾ ಇದ್ದಾರೆ. ಶರಾವತಿ ಮೇಲೆ ಕಣ್ಣುಂಟು, ಕಾಳಿ ನದಿಯ ಮೇಲೆ ಕಣ್ಣುಂಟು, ಎಲ್ಲಾ ನದಿಗಳನ್ನು ನೀವು ರೀತಿ ಮಾಡಿ ಈಗಾಗಲೇ ಅಣೆಕಟ್ಟುಗಳನ್ನು ಕಟ್ಟಿ ಹೂಳು ತುಂಬಿ ನದಿಗಳು ಅರ್ಧ ಜೀವವನ್ನು ಕಳ್ಕೊಂಡಿವೆ.
ಹೌದು. ಇನ್ನು ಇಷ್ಟೆಲ್ಲ ಆಗಿ ಕೂಡ ಈ ಯೋಜನೆ ಇನ್ನೂ ನಾವು ಹಠದಿಂದ ಮಾಡ್ತೇವೆ ಹೇಳಿದ್ರೆ ಇದು ರಾಜ್ಯದಾದ್ಯಂತ ಬರಗಾಲವನ್ನು ಇವರೇ ಸರ್ಕಾರವೇ ಸೃಷ್ಟಿಸುವಂತ ಸನ್ನಿವೇಶ ನಿರ್ಮಾಣ ಆಗ್ತದೆ. ಒಂದು ಕಡೆಯಲ್ಲಿ ಈಗಲೇ ಮಳೆ ಇಲ್ಲ, ಮಳೆ ಆಗಬೇಕಿತ್ತು. ಇನ್ನು ಈ ಯೋಜನೆಗಳು ಮುಂದುವರಿತ ಹೋದ ಹಾಗೆ ಪಶ್ಚಿಮ ಘಟ್ಟಗಳಲ್ಲಿ ಇರುವಂತಹ ಕಾಡುಗಳನ್ನೆಲ್ಲ ನಾಶ ಮಾಡಿ 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 ಈಗ ಒಂದು ಮಾರಣಾಂತಿಕ ಏಟು ಬಿದ್ದಿದೆ. ಆ ಏಟಿನ ಮೇಲೆ ಅದಕ್ಕೆ ನಾವು ಗಾಯಕ್ಕೆ ಏನಾದ್ರು ಚಿಕಿತ್ಸೆ ಮಾಡಬೇಕು, ಗುಣ ಆಗುವಂತ ಮಾಡ್ಬೇಕು. ಆ ಏಟಿನ ಮೇಲೆ ಏಟು ಬಿದ್ದಾಗ ನದಿ ಏನಾಗ್ಬೋದು, ಪಶ್ಚಿಮ ಘಟ್ಟ ಏನಾಗ್ಬೋದು. ಇದು ಒಂದು ನೇತ್ರಾವತಿ ಅಂತಲ್ಲ, ಇದೀಗ ಇವರು ಮಾಡಿದ ನೋಡಿ. ಈಗ ಇವರು ಎತ್ತಿನ ಹೊಳೆ ಅಂತ ಹೇಳ್ತಿದ್ರು. ಈಗ ಮೊನ್ನೆ ಒಂದು ಸಮೀಕ್ಷೆ ಆಯ್ತು, ಎತ್ತಿನ ಹೊಳೆಯಲ್ಲಿ ನೀರಿನ ಕೊರತೆ ಆದ್ರೆ ಹತ್ತಿರದ ಕಪಿಲಾ ನದಿ, ಕುಮಾರಧಾರ ನದಿಯಿಂದ ನೀರನ್ನು ತೆಗೆದು ಸುರಂಗ ಮಾರ್ಗ ಕೊಂಡೋಗಿ ಎತ್ತಿನ ಹೊಳೆಗೆ ಹಾಕುದಂತೆ. ಹಾಗಾದ್ರೆ ಇವರೇ ಅಗೋಚರವಾಗಿ ಯೋಜನೆ ವಿಫಲ ಅಂತ ಒಪ್ಪಿಕೊಂಡಾಗಾಯ್ತು. ಅದು ಬೇಡ, ಇನ್ನೊಂದು ಹೇಳ್ತೇನೆ ನೋಡಿ. ಇವರು ಆರಂಭದಲ್ಲಿ ಯೋಜನೆ 2011 ಆದಾಗ ಆರಂಭವಾದಾಗಲೇ ಇವರು ಪೈಪ್ ಲೈನ್ ಮಾಡಿ ಆಗಿದೆ. ಆಕ್ಚುಲಿ ಪೈಪ್ ಲೈನ್ ಮಾಡೋದು ಈಗ ಎಲ್ಲಾ ಡ್ಯಾಮ್ಗಳ ನೀರು ಸಂಗ್ರಹ ಆದ ನಂತರ ಪೈಪ್ ಜೋಡಣೆ ಮಾಡಬೇಕಿತ್ತು. ಇದು ಪೈಪ್ ಇದೊಂದು ಮಾಫಿಯಾ. ಅವರು 14 ಫೀಟ್ ಇದ್ದು ಪೈಪ್ ರೆಡಿ ಮಾಡಿಟ್ಟಿದ್ದಾರೆ. ಅದೇನಾಯ್ತು, ಈ ಗುಡ್ಡ ಕುಸಿತ ಆಗಿ ಎಷ್ಟೋ ಪೈಪ್ಗಳು ಚಿದ್ರಾಗಿ ಮಣ್ಣೊಳಗೆ ಹೋಯ್ತು. ಆ ಪ್ರದೇಶದಲ್ಲಿ ತುಂಬಾ ಭೂಕುಸಿತ ಆಯ್ತು. ಆ ಪೈಪ್ ವೇಸ್ಟ್ ಅಂತ ನೋಡಿ. ಒಂದು ಸಾಕ್ಷಿ ಹೇಳಿದ್ರೆ ಅದರ ನಂತರ ಕಾಡಲ್ಲಿ ಗುಟ್ಟಾಗಿ ಇವರು 14 ಫೀಟ್ ಇಂದ 8 ಫೀಟಿಗೆ ಪೈಪ್ ನಿರ್ಮಾಣ ಮಾಡಿದ್ದಾರೆ. ಹಾಗಾದ್ರೆ ಅದರಷ್ಟು ನೀರು ಬರುವುದಿಲ್ಲ ಅಂತ ಇವರೇ ಯೋಜನೆಕಾರರೇ ಒಪ್ಪಿಕೊಂಡಾಗ ಆಯ್ತು. ಅಲ್ಲೇ ಇವರು ಫೇಲ್ ಅಂತ ಹೇಳಿ ಅವರ ಯೋಜನೆಗಳೇ ವಿರುದ್ಧ ಆದ ಕಾರಣ ಒಪ್ಪಿಕೊಂಡಾಗಾಯ್ತು. ಆದ್ರೂ ನೋಡಿ ಹೊಸ ಪೈಪ್ ಮಾಡಿಕೊಂಡು ಈಗಲೂ ಯೋಜನೆ ಜೀವಂತ ಇರಬೇಕು ಅಂತ ಮತ್ತೆ 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 ಬಜೆಟ್ ಅಲ್ಲಿ ಹಣ. ಈಗ ಮೊನ್ನೆ ಉದ್ಘಾಟನೆ ಮಾಡಿದ್ರು ನಮ್ಮ ಮಾನ್ಯ ಈಗಿನ ಮುಖ್ಯಮಂತ್ರಿ, ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಉದ್ಘಾಟನೆ ಮಾಡಿ ನೀರು ಹರಿಯುವುದು 2028 ಮತ್ತೆ ಉದ್ಘಾಟನೆ ಯಾಕೆ ಮಾಡಿದ್ದು? ಉದ್ಘಾಟನೆ ಮಾಡಿದ 2 ದಿನದಲ್ಲಿ ಪೈಪ್ ಬ್ಲಾಸ್ಟ್ ಆಗಿ ಸಕಲೇಶ್ಪುರದ ಇಡೀ ಎಸ್ಟೇಟ್ಗಳು, ತೋಟಗಳು ಛಿದ್ರ ಆಗಿ ಹೋಗಿದೆ. ಜನವ್ಯವಸ್ಥೆಗೆ ತೊಂದರೆ ಆಗಿದೆ. ಹಾಗಾದ್ರೆ ಈ ದುರಂತಗಳಾದಾಗ್ಲೂ ಇವರು ಆಲೋಚನೆ ಮಾಡಬೇಕಿತ್ತು, ಯೋಜನೆ ಮಾಡಬೇಕಿತ್ತು. ಈಗ ಒಂದು ಯೋಜನೆಯನ್ನ ಸರ್ಕಾರ ಮಾಡ್ತದೆ ಅಂತ ಆದ ನಂತರ ಅದರ ಬಗ್ಗೆ ಯಾರು ಹೋರಾಟ ಮಾಡಿದ್ರು ಕೂಡ ಆ ಯೋಜನೆಗೆ ಅಷ್ಟರ ದೊಡ್ಡ ಮಟ್ಟಿನ ಯಶಸ್ಸು ಸಿಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ನಾವು ನಂಬೋದಾ ಸರ್? ಸರ್ಕಾರದ ವಿರುದ್ಧ ಯಾರು ಹೋಗ್ಲಿಕ್ಕಾಗ್ಲಿಕ್ಕಿಲ್ಲ? ಇಲ್ಲ ನೋಡಿ, ಇಲ್ಲಿ ಏನಾಗ್ತದೆ ಅಂದ್ರೆ ನಮ್ಮ ಸ್ಪೆಷಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಹೋರಾಟಕ್ಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಒಂದು ಪಕ್ಷವನ್ನು ಪರಿಗಣಿಸ್ತಾ ಇದ್ದೇವೆ. ಈಗ ಕಾಂಗ್ರೆಸ್ ಪಕ್ಷದವರಿಗೆ ಹೇಳ್ತಾರೆ ಇದು ಬಿಜೆಪಿಯವರು ಮಾಡಿದ ಯೋಜನೆ, ನಾವು ಇಲ್ಲಿ ಅಪರಾಧಿಗಳಲ್ಲ. ನಾಳೆ ಬಿಜೆಪಿ ಸರ್ಕಾರ ಮಾಡುವಾಗಿದೆ, ಕಾಂಗ್ರೆಸ್ನವರು ನೀವು ಯೋಜನೆಯಲ್ಲಿ ಮೋಸ ಮಾಡಿದ್ದೀರಿ, ನೀವು ಅವರ ಮೇಲೆ ದೋಷಾರೋಪಣೆ ಮಾಡ್ತಾರೆ. ಇಲ್ಲಿ 3 ಪಕ್ಷಗಳು ಪ್ರಧಾನವಾಗಿ ಹೇಳ್ಬೇಕಾದ್ರೆ ನೋಡಿ, ಇಲ್ಲಿ ವ್ಯವಸ್ಥೆ ಹೇಗುಂಟು ಹೇಳಿದ್ರೆ 1954 ಸೆಂಟ್ರಲ್ ಬೋರ್ಡ್ ರಿವರ್ ಆಕ್ಟ್ ಬೋರ್ಡ್ ಪ್ರಕಾರ ಪ್ರತಿ ರಾಜ್ಯಗಳಲ್ಲಿ ಈ ನದಿಗಳ ಒತ್ತುವರಿಗೆ, ಕಾಲುವೆಗಳ ಒತ್ತುವರಿಗೆ, ಸಾಗರಗಳ ಒತ್ತುವರಿಗೆ ಅದಕ್ಕೆ ಪ್ರತ್ಯೇಕವಾದ ಒಂದು ಪ್ರಾಧಿಕಾರ ಇದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದಿಲ್ಲ. ಬಟ್ ಅದು ಬಿಡಿ, ಈಗ ಪಶ್ಚಿಮ ಘಟ್ಟದ ಸುಭದ್ರೆಗೋಸ್ಕರ ಮಾಧವ ಗಾಡ್ಗೀಳ್ ರವರು ಬಹಳ ಒಂದು ಪ್ರಯತ್ನ ಪಟ್ಟರು. ಯಾಕೆಂದ್ರೆ ಪಶ್ಚಿಮ ಘಟ್ಟದಲ್ಲಿ ಕಾಲ್ನಡಿಗೆಯಲ್ಲಿ ಹೋದರು. ಇವರಾಗೆ ಒಂದು ಯೋಜನೆಗೆ ಹೆಲಿಕಾಪ್ಟರ್ ಸರ್ವೆ ಮಾಡಿದವರಲ್ಲ ಅವರು. ಯೋಜನೆ ಪ್ರದೇಶಕ್ಕೆ ಹೋಗಿ ಎಲ್ಲ ಪಶ್ಚಿಮ ಘಟ್ಟ ಉಳಿಬೇಕು ಅಂತ ಮಾಧವ ಗಾಡ್ಗೀಳ್ ವರದಿ ಕೊಟ್ಟರು. ಅದನ್ನು ಸರ್ಕಾರ ಏಕಾಏಕಿ ರಿಜೆಕ್ಟ್ ಮಾಡಿತು. ಕಸ್ತೂರಿ ರಂಗನ ವರದಿಯನ್ನು ಕೊಟ್ಟರು, ಸ್ವಲ್ಪ ತಿದ್ದುಪಡಿ ಮಾಡಿ ಕಸ್ತೂರಿ ರಂಗನ ವರದಿ ಕೊಟ್ಟರು. ಕಸ್ತೂರಿ ರಂಗನ ವರದಿಯೂ ಬೇಡ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟ ಈಗ ತೆರೆದ ಬಾಗಿಲು. ಅಲ್ಲಿ ಗಾಂಜಾದವರಿಗೂ ಹೋಗ್ಬೋದು, ಟಿಂಬೇರ್ನವರಿಗೂ ಹೋಗ್ಬೋದು, ನದಿ ತಿರುಗುವವರಿಗೂ ಹೋಗ್ಬೋದು, ಈ ಕಾಡು ಹಂಟಿಂಗ್ ಮಾಡುವವರಿಗೂ ಹೋಗ್ಬೋದು. ನೋಡಿ, ಒಂದು ಊರಲ್ಲಿ ಪೊಲೀಸ್ ಸ್ಟೇಷನ್ ಇದ್ರೆ ನಾವು ಭದ್ರವಾಗಿರೋದು. ಪಶ್ಚಿಮ ಘಟ್ಟಕ್ಕೆ ಇವತ್ತು ಯಾವುದೇ ಒಂದು ಬಾಗಿಲಿಲ್ಲ ಹೇಳಿದ್ರೆ ಕಳ್ಳಗಾಕರು ತುಂಬಿ ಹೋಗ್ಬೋದು. ಈಗ ಇಲ್ಲಿ ಆಗ್ತಾ ಇರೋದು ಹಾಗೆ. ಅನೈತಿಕ ಚಟುವಟಿಕೆ ಕೂಡ ಎಲ್ಲ ಎಲ್ಲೆಲ್ಲಿ ನೀವು ಗಾಂಜಾ ಮಾಫಿಯಾ, ಟಿಂಬರ್ ಮಾಫಿಯಾ, ಪಶ್ಚಿಮ ಘಟ್ಟದ ಕೆಲವು ಯೋಜನೆ ಪ್ರದೇಶಗಳು ನೋಡಿದ್ರೆ ನಮ್ಮ ಅಧಿಕಾರಿಗಳಿಗೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅವ್ಯವಸ್ಥೆ ಆಗಿದೆ. ಹಾಗಿರುವಾಗ ಎತ್ತಿನ ಹೊಳೆಯಲ್ಲಿ ನೀರು ಇಲ್ಲದಿದ್ರು ಎತ್ತಿನ ಹೊಳೆ ಯೋಜನೆ ಮಾಡ್ತೇವೆ ಸುಳ್ಳು ಹೇಳೋದು ಉಂಟಲ್ಲ, ಇದನ್ನು ಜನತೆ ಪ್ರಶ್ನಿಸಬೇಕು. ನೋಡಿ, ಜನಾಂದೋಲನದ ಎದುರು ಯಾವ ಸರ್ಕಾರವೂ ಇಲ್ಲ, ಯಾವ ರಾಜ್ಯಕ್ಕೆ ವ್ಯವಸ್ಥೆಯೂ ಇಲ್ಲ.